ಕರಾವಳಿಯಲ್ಲಿ ವಿದ್ಯಾರ್ಥಿ ಚಳವಳಿಯ ನಾಶ ಕೋಮುವಾದ ಬೆಳೆಯಲು ಕಾರಣವಾಯಿತು ಎಂದು ಜನಪದ ವಿದ್ವಾಂಸ ಡಾಕ್ಟರ್ ಗಣನಾಥ ಶೆಟ್ಟಿ ಯಕ್ಕಾರು ತಿಳಿಸಿದ್ದಾರೆ. ಡಿವೈಎಫ್ಐ ಮುಖಂಡ ಶ್ರೀನಿವಾಸ್ ಬಜಾಲ್ ಹತ್ಯೆಯಾಗಿ 23 ವರ್ಷ ಸಂದಿರುವ ಸಂದರ್ಭ ಅವರ ನೆನಪಲ್ಲಿ ನಗರದ ಸಹೋದಯ ಸಭಾಂಗಣದಲ್ಲಿ ತುಳುನಾಡಿನ ಸೌಹಾರ್ದ ಪರಂಪರೆ, ಕೋಮುವಾದ ಒಡ್ಡಿರುವ ಸವಾಲುಗಳು ಎಂಬ ವಿಷಯದಲ್ಲಿ ಆಯೋಜಿಸಲಾದ ವಿಚಾರ ಸಂಕಿರಣದಲ್ಲಿ ವಿಚಾರ ಮಂಡಿಸಿದರು. ಖಂಡಿತವಾಗಿಯೂ ತುಳುನಾಡಿನಲ್ಲಿ ನಾವು ಪ್ರಾಚೀನ ಇತಿಹಾಸವನ್ನು ಗಮನಿಸಿದರೆ ಅದು ಶಾಸನಗಳಿರಬಹುದು, ಶಾಸನಗಳ ಆಧಾರದ ಮೇಲೆ ಇರಬಹುದು, ಅಥವಾ ನಮ್ಮ ಜಾನಪದ ಪರಂಪರೆಯ ಪಾಡ್ದನಗಳಿರಬಹುದು, ಅದರ ಆಧಾರದ ಮೇಲೆ ಇರಬಹುದು, ಅಥವಾ ಇನ್ನಿತರ ಆಧಾರದ ಮೇಲೆ ಹೇಳಿದರೂ ಕೂಡ ಇಲ್ಲಿ ಸೌಹಾರ್ದ ಪರಂಪರೆ ಇತ್ತು. ಇಲ್ಲಿ ಕ್ರೈಸ್ತರು ಇದ್ದರು, ಬಂದರು, ಇಲ್ಲಿದ್ದರು, ಮುಸ್ಲಿಮರು ಇಲ್ಲಿದ್ದರು ಅಂತ ಹೇಳೋದಕ್ಕಿಂತ ಬಹುಶಃ ನಮ್ಮ ಜನವೇ, ನಾವೇ ಇಲ್ಲಿಯ ಮುಸ್ಲಿಮರು, ನಾವೇ ಇಲ್ಲಿಯ ಕ್ರೈಸ್ತರು, ನಾವೇ ಇಲ್ಲ ಹಿಂದೂಗಳಾದರು. ನಾವು ಬೇಕಾದಷ್ಟು ಉದಾಹರಣೆಗಳನ್ನು ಇದಕ್ಕೆ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಈಗಾಗಲೇ ಪತ್ರಿಕೆಗಳಲ್ಲಿ ಬಂದಿದೆ, ತಮಗೆ ನೆನಪಿಸುವಂಥ ಕೆಲಸವನ್ನು ಅಷ್ಟೇ ನಾನು ಮಾಡ್ತೀನಿ. ಹಿರಿಯ ಪತ್ರಕರ್ತ ನವೀನ್ ಸೂರಿಂಚಿಯವರು ಮಾತನಾಡಿ, ಕೋಮುವಾದಕ್ಕೆ ರಾಜಕೀಯ ಮತ್ತು ಸಾಂಸ್ಕೃತಿಕ ಪರಿಹಾರ ಅಗತ್ಯ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ 2 ಉತ್ತಮ ಐಪಿಎಸ್ ಅಧಿಕಾರಿಗಳು ಸಿಕ್ಕಿದ್ದಾರೆ. ಅವರ ಮೇಲೆ ಸೃಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರ ಆರೋಪಗಳಿಲ್ಲ. ಹೀಗಾಗಿ ಅವರಲ್ಲಿ ಉತ್ತಮ ನಿರೀಕ್ಷೆಯನ್ನ ಇಟ್ಟುಕೊಳ್ಳಬಹುದು. ಆದರೆ ಅವರು ಕೈಗೊಂಡಿರುವ ರೌಡಿಶೀಟರ್ಗಳನ್ನು ಗಡೀಪಾರು ಮಾಡುವ ನಿರ್ಧಾರದಿಂದ ಈಗಿನ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸಾಧ್ಯವೇ ಎಂದು ಯೋಚಿಸಬೇಕಾಗಿದೆ ಎಂದರು. ಇವೆಲ್ಲದರ ಹಿನ್ನೆಲೆ ನಡೆದಂತಹ ರಾಜಕೀಯ ಇರ್ಬೋದು, ಇದೆಲ್ಲವೂ ಕೂಡ ಗನ್ನಾಥೆಕ್ಕರ್ ಅವರು ಹೇಳಿದ ರೀತಿಯಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಮತ್ತು ನಾವೆಲ್ಲರೂ ಅದನ್ನು ಚರ್ಚೆಯನ್ನು ಮಾಡಿದ್ವಿ. ಬರಹಗಳ ಮೂಲಕ, ಮಾತುಗಳ ಮೂಲಕ ಚರ್ಚೆಯನ್ನು ಮಾಡಿದ್ವಿ. ಈಗ ಮಂಗಳೂರಿಗೆ 2 IPS ಅಧಿಕಾರಿಗಳನ್ನು ಸರ್ಕಾರ ಹಾಕುವ ಮೂಲಕ ಒಂದು ರೀತಿಯಲ್ಲಿ ಪರಿಸ್ಥಿತಿಯನ್ನು ತಣ್ಣಗೆ ಮಾಡಿದೆ. ಎಲ್ಲರ ಆಕ್ರೋಶ, ಎಲ್ಲರ ಅಸಮಾಧಾನ, ಎಲ್ಲರ ಚರ್ಚೆಗಳ ಮೂಲಕ ಅದು ಸಾಧ್ಯ ಆಗಿದೆ. 2 IPS ಅಧಿಕಾರಿಗಳು ಪೊಲೀಸ್ ಮನಸ್ಸಿನ 2 IPS ಅಧಿಕಾರಿಗಳು. ಅವರು ಎಲ್ಲವನ್ನ ಸರಿ ಮಾಡ್ತಾರೆ ಅನ್ನುವಂಥದ್ದಿಲ್ಲ, ಆದರೆ ಇದ್ದದರಲ್ಲಿ ಒಳ್ಳೆಯ ಅಧಿಕಾರಿಗಳು ಅನ್ನುವಂಥ ಹೆಸರನ್ನು ಪಡ್ಕೊಂಡವರು ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ನಗರಕ್ಕೆ IPS ಅಧಿಕಾರಿಗಳಾಗಿ ಬಂದಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿಲ್ಲ ಅಥವಾ ಸ್ವಜನ ಪಕ್ಷಪಾತದ ಆರೋಪಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವರನ್ನು ನಾವು ನಿರೀಕ್ಷೆಯನ್ನು ಇಟ್ಕೊಳ್ಬೋದು ಅನ್ನುವಂಥದ್ದು ಆಶಾಭಾವನೆ ಇದೆ. ಆದರೆ ಅವರು ತೆಗೆದುಕೊಂಡಂಥ ಕ್ರಮಗಳು ಇವತ್ತಿನ ಪರಿಸ್ಥಿತಿಗೆ ಸಾಕಾಗುತ್ತಾ? ಈ ಗಡೀಪಾರು ಅನ್ನುವಂಥ ಪ್ರಶ್ನೆಗಳು, ಇದೆಲ್ಲವೂ ಕೂಡ ಕೋಮುವಾದಕ್ಕೆ ಪರಿಹಾರನ ಅನ್ನುವಂಥ ಪ್ರಶ್ನೆಯನ್ನು ಪೊಲೀಸ್ ಅಧಿಕಾರಿಗಳು ಹಾಕ್ಕೊಳ್ಬೇಕಾಗುತ್ತೆ. ಡಿವೈಎಫ್ಐ ಮಾಚೆ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಅವರು ಮಾತನಾಡಿ, ಕೋಮುವಾದ ಸಮಸ್ಯೆ ಮತ್ತು ಬದುಕಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಕೂಡ ಪ್ರತಿಭಟನೆಯಲ್ಲಿ ಹೇಳಿದರು, ಇದು ಕೇವಲ ಹಿಂದೂ ಮುಸ್ಲಿಂ ಪ್ರಶ್ನೆ ಅಲ್ಲ, ಹಿಂದೂ ಮುಸ್ಲಿಂ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಆದರೂ ನಿಜಕ್ಕೂ ಇದು ನಡೀತಾ ಇರೋದು ಜಾತ್ಯತೀತರು ಮತ್ತು ಕೋಮುವಾದಿಗಳ ಮಧ್ಯ ಸಂಘರ್ಷ. ಈ ಸಂಘರ್ಷದಲ್ಲಿ ನಾವು ಮುಂದಕ್ಕೆ ಜಾತ್ಯತೀತ ವ್ಯಕ್ತಿಗಳು, ಜಾತ್ಯತೀತ ಮೂವ್ಮೆಂಟ್ಗಳು ಮುಂಚೂಣಿಯಲ್ಲಿ ನಿಲ್ಲಬೇಕು. ಅಲ್ಪಸಂಖ್ಯಾತರನ್ನ ಮುಂದಕ್ಕೆ ಬಿಡುವಂತ ಕೆಲಸ ಆಗಬಾರ್ದು, ಅಥವಾ ಅವರನ್ನು ಮಾತ್ರ ಏಕಾಂಗಿಯಾಗಿ ಬಿಡುವಂತ ಮಾತ್ರ ಕೆಲಸ ಆಗಬಾರ್ದು ಅನ್ನುವಂಥ ಇತ್ತೀಚಿನ ನಮ್ಮ ಜಿಲ್ಲೆಯ ಬೆಳವಣಿಗೆಯನ್ನು ನಾವು ನೋಡಿದ್ದೀವಿ. ಈ 3-4 ಕೊಲೆಗಳಾದ್ಮೇಲೆ ಮುಸ್ಲಿಮರಲ್ಲಿ ಬಹಳಷ್ಟು ತಲ್ಲಣಗಳಿತ್ತು. ಆ ಒಂದು ರೀತಿಯಾದಂತಹ ಅದೊಂದು ಆಕ್ರೋಶ ರೂಪ, ಅಸಹಾಯಕತೆ, ಹತಾಶೆಗಳೆಲ್ಲ ಒಟ್ಟು ಸ್ವರೂಪದಲ್ಲಿ ಕಾಂಗ್ರೆಸ್ನ ಒಳಗಡೆ ಒಂದು ಸ್ಫೋಟ ಸಂಭವಿಸಿತು. ಅಲ್ಲಿರುವಂತಹ ಮುಸ್ಲಿಂ ಸಮುದಾಯದ ಮುಖಂಡರು ನಾವು ಕಾಂಗ್ರೆಸ್ ಪಕ್ಷದ ಎಲ್ಲಾ ಹುದ್ದೆಗಳಿಗೆ ರಾಜೀನಾಮೆ ಕೊಡ್ತೀವಿ ಅಂತ ಹೊರಟು. ನನಗೆ ಬಹಳ ಅಚ್ಚರಿ ಆಯ್ತು. ಅವರು ರಾಜೀನಾಮೆ ಕೊಟ್ಟದ್ದು ಸರಿಯೋ ತಪ್ಪೋನ ಆದ್ರೂ ವಿಶ್ಲೇಷಣೆಗೆ ಹೋಗೋದಿಲ್ಲ. ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅಧ್ಯಕ್ಷ ಬಿಕೆ ಇಮ್ತಿಯಾಸ್ ಅಧ್ಯಕ್ಷತೆ ವಹಿಸಿದ್ರು. ಡಿವೈಎಫ್ಐ ಕಾರ್ಯದರ್ಶಿ ಸಂತೋಷ್ ಬಜಲ್ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮನೋಜ್ ವಾಮಂಜೂರು ವಿಮೋಚನಾ ಗೀತೆಯನ್ನ ಹಾಡಿದ್ರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. Tandoor Family Restaurant brings you Mangalorean Seafood Thali. More than 12 varieties of items available in Thali.
Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.